ಪತ್ರಿಕಾಗೋಷ್ಠಿಗೆ ನಿಮ್ಮೆಲ್ಲ ಸ್ವಾಗತಿಸ್ತಾ ನಾವು ಸರಿಯಾದ ಸಮಯಕ್ಕಿಂತಲೂ ಸ್ವಲ್ಪ ತಡವಾಗಿದೆ, ಇದಕ್ಕೆ ನಾನು ವಿಷಾದಿಸ್ತೇನೆ. ಉಡುಪಿ ಕುಂದಾಪುರದಲ್ಲಿ ಪ್ರಚಾರ ಮುಗಿಸಿ ಬರುವಾಗ ತಡವಾಯಿತು. ನಾಡಿದ್ದು ನಡೆಯುವಂತಹ ಉಳ್ಳಾಲ ನಗರಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ಕ್ಷೇತ್ರದ ಮತದಾರರು ಆಶೀರ್ವಾದ ಮಾಡುವ ಮೂಲಕ ಮತ್ತೊಮ್ಮೆ ಉಳ್ಳಾಲ ನಗರಸಭೆ ಅದು ಕಾಂಗ್ರೆಸ್ ಪಕ್ಷದ ಆಡಳಿತಕ್ಕೆ ಒಳಪಡ್ತಾ ಎಂಬ ನನಗೆ ವಿಶ್ವಾಸ ಇದೆ. ಕಳೆದ 5 ವರ್ಷದ ಹಿಂದೆ ಉಳ್ಳಾಲ ನಗರಸಭೆಗೆ ಚುನಾವಣೆ ನಡೆದ ಸಂದರ್ಭದಲ್ಲಿ ಅದು ಪುರಸಭೆ ಆಗಿತ್ತು. ತದನಂತರ ನಮ್ಮ 2 ಅಧ್ಯಕ್ಷರು, ಒಂದು ನಮ್ಮ ಗಿರಿಜಾ ಟೀಚರ್ ಮತ್ತು ಉಪಾಧ್ಯಕ್ಷ ರಜೆ ಇಬ್ರಾಹಿಂ, ತದನಂತರ ಅಧ್ಯಕ್ಷ ಅಂತ ಕುಂಜಮೋಹನಕ್ಕ ಮತ್ತು ಉಪಾಧ್ಯಕ್ಷ ಅಂತ ಚಿತ್ರಕಲಾ, ಇವರೆಲ್ಲರ ಸದಸ್ಯರ ಸಹಕಾರ ಇವತ್ತು ಪಡೆದುಕೊಂಡು ಶಾಸಕರ ಮತ್ತು ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳ ವಿಶೇಷವಾದ ಅನುದಾನ ಪಡೆದುಕೊಂಡು ಅತ್ಯಂತ ಅಭಿವೃದ್ಧಿಯ ಮಂಗಳೂರಿನ ನಗರಕ್ಕಿಂತ ಮತ್ತೆ ಏನಾದರೂ ಒಂದು ಸ್ಥಳೀಯ ಸಂಸ್ಥೆ ಇವತ್ತು ಒಂದು ಮಾದರಿ ನಗರ ಪರಿವರ್ತನೆ ಆಗಿದ್ದಲ್ಲಿ ಅದು ಉಳ್ಳಾಲ ನಗರಸಭೆ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನನಗೆ ಅತ್ಯಂತ ಖುಷಿ ಪಡ್ತದೆ. ಇವತ್ತು ಉಳ್ಳಾಲ ನಗರಸಭೆ ವ್ಯಾಪ್ತಿಯ ಎಲ್ಲ ಇವತ್ತು ಪ್ರಮುಖ ರಸ್ತೆಗಳು, ಅದು ಕುಡಿಯೋ ನೀರಿಗೆ ಸಂಬಂಧಪಟ್ಟಾಗಿರಲಿ, ಆಸ್ಪತ್ರೆಗೆ ಸಂಬಂಧಪಟ್ಟಾಗಿರಲಿ, ಅಥವಾ ಮೊದಲ ಹಂತದ ನಮ್ಮ ಕಡಲು ಕೊರೆತ, ಮೀನುಗಾರಿಕೆ ಜೆಟ್ಟಿ ಅಥವಾ ನಮ್ಮ ವಿದ್ಯುತ್ ಶಕ್ತಿಗೆ ಸಂಬಂಧಪಟ್ಟಾಗೆ ಇವತ್ತು ಎಲ್ಲದರಲ್ಲೂ ಕೂಡ ಅತ್ಯುತ್ತಮವಾಗಿ ತಮ್ಮ ಕೆಲಸವನ್ನು ಇವತ್ತು ನಿರ್ವಹಿಸಿಕೊಂಡು ಇವತ್ತು ಬಂದಿದೆ. ಮುಂದಿನ ದಿನಗಳಲ್ಲಿ ಇದನ್ನು ಇನ್ನಷ್ಟು ಅತ್ಯುತ್ತಮವಾಗಿ ಮುಂದೆ ತೆಗೆದುಕೊಂಡು ಹೋಗಲಿಕ್ಕೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ಕ್ಷೇತ್ರದ ಮತದಾರರು ಎಲ್ಲರೂ ಕೂಡ ಆಶೀರ್ವಾದ ಮಾಡಿ ಮತಚಲಾವಣೆ ಮಾಡಿ ಅತ್ಯಧಿಕ ಗೆಲ್ಲಿಸಿಕೊಡ್ಬೇಕಂತೇಳಿ ನಾನು ಕ್ಷೇತ್ರದ ಪ್ರತಿನಿಧಿಯಾಗಿ ಕಳಕಳಿಯಿಂದ ನಾನು ಇವತ್ತು ಜನಸಂವಿಧಾನಕ್ಕೂ ವಿನಂತಿಸಿಕೊಳ್ಳುತ್ತೇನೆ. ಈಗಾಗಲೇ ನಗರ ಉತ್ಥಾನದಲ್ಲಿ 25 ಕೋಟಿ ರೂಪಾಯಿಯ ಅನುದಾನದಲ್ಲಿ ನಗರಸಭೆ ವ್ಯಾಪ್ತಿಗೆ ಇವತ್ತು ವಿಶೇಷವಾದ ಆ ಒಂದು ನೀಲಿ ನಕಾಶೆ ತಯಾರಾಗಿದ್ದುಕೊಂಡು ಈ ಮಳೆಗಾಲ ಮುಗಿದ ತಕ್ಷಣ ನಮ್ಮ ಕೆಲಸ ನಾವು ಇವತ್ತು ಪ್ರಾರಂಭ ಮಾಡ್ತೇವೆ. ಇದರಲ್ಲಿ ಪ್ರಮುಖವಾಗಿ ಇವತ್ತು ಚೆನ್ನಯ್ಯನಗುಡ್ಡೆ ರಸ್ತೆ, ಕಲ್ಲಾಪುರ ಮುಖ್ಯ ರಸ್ತೆ, ಕೆರೆಬೈಲ್ ರಸ್ತೆ, ಸೇವಂತಿಗುಡ್ಡೆ ರಸ್ತೆ, ಅಂಬಟಡಿ ರಸ್ತೆ, ಉಳ್ಳಾಲ ಬೈಲ್ ರಸ್ತೆ, ಸುಂದರಿಬಾಗ್ ರಸ್ತೆ, ಅದೇ ರೀತಿ ನಮ್ಮ ಉಳ್ಳಾಲ ತೋಟ ರಸ್ತೆ, ನಮ್ಮ ಭಟ್ನಗರ್ನ ಪ್ರಮುಖವಾದ ಹೋಗುವಂಥ ರಸ್ತೆ, ಕಾಪಿಗಾರ್ನ 2ನೇ ಅಡ್ಡ ರಸ್ತೆ ಮತ್ತು 3ನೇ ಅಡ್ಡ ರಸ್ತೆ, ಬಹುಶಃ ಇವತ್ತು ನಮ್ಮ ತೊಕ್ಕೋಡು ಜಂಕ್ಷನ್ನಿಂದ ಹಿಂದೂ ರುದ್ರಭೂಮಿಯಾಗಿ ನಮ್ಮ ಚೆಂಬುಗುಡ್ಡೆಗೆ ಸೇರುವಂಥ ಒಂದು ರಸ್ತೆ, ನಮ್ಮ ಪಂಡಿತ್ ಹೌಸಿಂದ ನೇರವಾಗಿ ಇವತ್ತು ಗಂಡಿಗೆ ಸೇರುವಂಥ ರಸ್ತೆ, ನಮ್ಮ ಮಾರ್ಗತಲೆಗೆ ಪ್ರಮುಖವಾದ ತೊಕ್ಕೋಟಿನಿಂದ ಮಂಚಿನ ಮಾರ್ಗತಲೆಯಾಗಿ ಹುಲಿಯ ಸೇರ್ಪಡೆ ಆಗುವಂಥದ್ದು, ಹಳೆಕಳದ ಪ್ರಮುಖ ರಸ್ತೆಗಳು ಬಹುಶಃ ಹಾಗೂ ನಮ್ಮ ಕೋಟೆಪುರ ಕೋಡಿ ಸಂಪರ್ಕಿಸುವಂಥ ರಸ್ತೆ, ಮೊಗೇರ್ಪಟ್ಟಣದ ಕೆಲವೊಂದು ರಸ್ತೆ ನಿರ್ಮಾಣಗಳು, ಅದೇ ರೀತಿ ನಮ್ಮ ಬಿರ್ಲಾ ಕಾಂಪೌಂಡಿನಲ್ಲಿ ಸುಮಾರು 50 ಲಕ್ಷ ರೂಪಾಯಿಯ ಆ ಕಾಂಕ್ರೀಟೀಕರಣ ರಸ್ತೆ, ಈ ಬಹುತೇಕ ಹೈದರಾಲಿ ನಗರದ ಇವತ್ತು ರಸ್ತೆಗಳು, ಬಂಡಿಕೊಟ್ಟದ ಪ್ರಮುಖ ರಸ್ತೆಗಳು ಎಲ್ಲವೂ ಕೂಡ ಇವತ್ತು ವ್ಯಾಪ್ತಿಯಲ್ಲಿ ಇವತ್ತು ಸೇರಿಕೊಂಡಿದೆ. ಅದರ ಜೊತೆಯಲ್ಲಿ ಕುಡಿಯೋ ನೀರಿಗೆ ಸಂಬಂಧಪಟ್ಟಾಗೆ ಕೂಡ ಇವತ್ತು ನಮ್ಮ ಉಳ್ಳಾಲ ಬೈಲು, ಸುಂದರಿಬಾಗ್, ಮುಕ್ಕಚ್ಚೇರಿ, ಬೊಟ್ಟು, ಚೆಂಬು ನಮ್ಮ ಈ ಪ್ರದೇಶಕ್ಕೆ ನೀರಿಗೆ ಸಂಬಂಧಪಟ್ಟಾಗೆ ಸಪ್ರೇಟಾದ ಟ್ಯಾಂಕನ್ನು ಇವತ್ತು ನಿರ್ಮಾಣ ಮಾಡಿಕೊಂಡು ಅಲ್ಲಿ 9 ಕರೆಯಿಂದ ಇವತ್ತು ಪೈಪ್ಲೈನ್ ಮುಖಾಂತರ ಅಳವಡಿಸಲಿಕ್ಕೆ ಕೂಡ ಇವತ್ತು ತಯಾರಾಗ್ತದೆ. ಆದರೆ ಇದನ್ನೆಲ್ಲ ಇನ್ನಷ್ಟು ವೇಗವಾಗಿ ಮತ್ತು ಇನ್ನಷ್ಟು ಅತ್ಯುತ್ತಮವಾಗಿ ಕೆಲಸ ಮಾಡಲು ಸಂಪೂರ್ಣವಾದ ಸಹಕಾರ ಕೊಡಬೇಕು. ಆಡಳಿತಕ್ಕೆ ಸಂಬಂಧಪಟ್ಟಂತೆ ಕ್ರಾಂತಿಕಾರಿ ಬದಲಾವಣೆ ಉಳ್ಳಾಲ ನಗರಸಭೆ ಮಾಡಿದೆ. ಟೈಮ್ ಬೌಂಡ್ನಲ್ಲಿ ಯಾರು ಅಪ್ಲಿಕೇಶನ್ ನೀಟಾಗಿ ಹಾಕ್ತಾರೋ ಅವ್ರಿಗೆ ಇಷ್ಟು ದಿವಸದಲ್ಲಿ ಲೈಸೆನ್ಸ್, ಯಾರು ಇವತ್ತು ಅರ್ಜಿ ಬೆಳಿಗ್ಗೆ ಇವತ್ತು ಅರ್ಜಿ ಕೊಟ್ಟರೆ ಡೆತ್ ಸರ್ಟಿಫಿಕೇಟ್ ಬಸ್ ಬೆಳಿಗ್ಗೆ ಅವ್ರಿಗೆ ಕೈಗೆ ಕೊಡುವಂಥದ್ದು. ಇಡೀ ನಗರದಲ್ಲಿ ಭಾಳಷ್ಟು ಜನರಿಗೆ ಇವತ್ತು ರೇಷನ್ ಕಾರ್ಡ್ ಇರಲಿಲ್ಲ. ಅದು ನಮಗೆ ಹೆಮ್ಮೆ ಅನಿಸ್ತದೆ. ಉಳ್ಳಾಲ ನಗರಸಭೆ ವ್ಯಾಪ್ತಿಯ ಪ್ರತಿಯೊಂದು ಮನೆಯವರಿಗೂ ಕೂಡ ಇವತ್ತು ರೇಷನ್ ಕಾರ್ಡ್ ಕೊಡುವಂಥ ಕೆಲಸ ಅದು ನಮ್ಮ ಸರ್ಕಾರ ಮತ್ತು ನಮ್ಮ ನಗರಸಭೆಯವರು ಮಾಡಿದರೆ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛಿಸಿದ ಅವಕಾಶ ನಾನು ಇವತ್ತು ಮಾಡ್ತೇನೆ. ಸೊ ಮೂಲಭೂತ ಸೌಕರ್ಯವಾಗಿ ಏನೆಲ್ಲ ಇವತ್ತು ಒಂದು ಮಾದರಿಯಾದ ಒಂದು ನಗರಸಭೆಗೆ ಇವತ್ತು ಬೇಕಾ ಅದನ್ನೆಲ್ಲ ಕೂಡ ನಮ್ಮ ಈ ಹಿಂದೆ ನಡೆದಂಥ ಕಾಂಗ್ರೆಸ್ ಆಡಳಿತ ನಗರಸಭೆ ಇವತ್ತು ಕೊಟ್ಟಿದೆ. ಮುಂದಿನ ದಿನಗಳಲ್ಲಿ ಇದನ್ನು ಇನ್ನಷ್ಟು ಹೆಚ್ಚು ಅಭಿವೃದ್ಧಿಯಾಗಿ ಮಾಡುವಂಥದ್ದು ಮತ್ತು ಮಾದರಿ ನಗರ ಮಾಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಮತ್ತು ನಮ್ಮ ಸಚಿವರ
ಆ ಅನುದಾನ ಪಡೆದುಕೊಂಡು ಇನ್ನಷ್ಟು ಉತ್ತಮವಾಗಿ ನಾವು ಇವತ್ತನ್ನು ಅಭಿವೃದ್ಧಿಪಡಿಸ್ತೇವೆ. ಒಂದು ಎಲ್ಲ ಜಾತಿ ಎಲ್ಲ ಮತ್ತು ಎಲ್ಲ ವರ್ಗದವರು ಸಮಾನತೆಯಿಂದ ಮತ್ತು ಪ್ರೀತಿ ವಿಶ್ವಾಸದಿಂದ ಇವತ್ತು ಸೈಯದ್ ಮದನಿ ದರ್ಗಾ ಇರಲಿ, ಅಬ್ಬಕ್ಕನ ನಾಡಿ ಇರಲಿ, ಅಥವಾ ಶ್ರೀಸಬೆನ್ ಚರ್ಚ್ ಇರಲಿ, ಸೋಮೇಶ್ವರ ದೇವಸ್ಥಾನ ಇರಲಿ, ಅದು ನಮ್ಮ ಉಳಿಯ ದೇವಸ್ಥಾನ ಇರಲಿ, ನಮ್ಮ ವೀರಭದ್ರ ದೇವಸ್ಥಾನ ಇರಲಿ, ಲಕ್ಷ್ಮೀನಾರಾಯಣ ದೇವಸ್ಥಾನ ಇರಲಿ, ಅದೇ ರೀತಿ ನಮ್ಮ ಮುಂದೆ ಬರುವಂತಹ ಆ ಕಲ್ಲಾಪಿಗೆ ಸಂಬಂಧಪಟ್ಟಂಥ ಆ ಧಾರ್ಮಿಕ ಕೇಂದ್ರಗಳಿರಲಿ, ಎಲ್ಲ ಪ್ರದೇಶದ ಆ ಧಾರ್ಮಿಕ ಕೇಂದ್ರ ಕೂಡ ಇವತ್ತು ಅನುದಾನ ಬಿಡುಗಡೆ ಮಾಡಿಕೊಂಡು ಒಂದು ಮಾದರಿ ಪ್ರದೇಶವಾಗಿ ಇವತ್ತು ನಿರ್ಮಾಣ ಮಾಡಿ ನಾನು ಹೇಳಲಿಕ್ಕೆ ಇವತ್ತು ಬಯಸ್ತೇನೆ. ನಮಗಾಗಿ ಅದಕ್ಕಾಗಿ ನಿಮ್ಮೆಲ್ಲರ ನಾನು ವಿಶೇಷವಾದ ಸಹಕಾರ ನಾನು ಇವತ್ತು ಕೇಳಿಕೊಂಡು ಅತ್ಯಧಿಕ ಬಹುಮತ ಗೆಲ್ಲಿಸಿಕೊಡ್ಬೇಕಂತ ನಾನು ಇವತ್ತು ಕೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ನೋಡಿ, ಚುನಾವಣೆ ಬರುವಾಗ ಪ್ರತಿಪಕ್ಷದವರು ಈ ಸಣ್ಣ ಪುಟ್ಟ ವಿಚಾರಗಳ ಮೇಲೆ ಆರೋಪ ಮಾಡೋದು ಸ್ವಾಭಾವಿಕ, ಅದರ ಬಗ್ಗೆ ಏನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಮತ್ತು ಕ್ಷೇತ್ರದ ಜನರಿಗೆ ಮತ್ತು ಜನಸಾಮಾನ್ಯರಿಗೆ, ಉಳ್ಳಾಳದಲ್ಲಿ ಜೀವಿಸುವವರಿಗೆ ಈ ಹಿಂದೆ ಈ ನಗರಸಭೆ ಹೇಗಿತ್ತು, ಅದು ಈ ನಗರ ವ್ಯಾಪ್ತಿ ಹೇಗಿತ್ತು, ಈಗ ಹೇಗಿದೆ, ಅದು ಭಾಳ ಚೆನ್ನಾಗಿ ಇವತ್ತು ಗೊತ್ತಿದೆ. ಅವರ ಮನೆ ಮುಂದೆ ಯಾವ ರೀತಿ ಇವತ್ತು ಆ ರಸ್ತೆಯ ಪರಿಸ್ಥಿತಿ ಇತ್ತು, ಮುಂದೆ ಸ್ವಚ್ಛತೆ ಹೇಗಿತ್ತು, ಲೈಟ್ನ ವ್ಯವಸ್ಥೆ ಹೇಗಿತ್ತು, ಇನ್ನಿತರ ಮೂಲಭೂತ ಸೌಕರ್ಯ ಹೇಗಿತ್ತು ಅಂತ ಮುಂದೆ ಹೇಗಿತ್ತು ಮತ್ತು ಹೀಗೆ ಹೇಗಿದೆ ಅಂತ ಕೂಡ ಭಾಳ ವಿಚಾರ ತಿಳಿದಂಥದ್ದು. ನಮಗೆ ಮತ ಹಾಕುವವರು ಅವರು ಆ ಸಂಬಂಧಪಟ್ಟಾಗೆ. ಸೊ ಪ್ರತಿಪಕ್ಷ ನಮಗೇನು ಟೀಕೆ ಮಾಡಲಿಕ್ಕೆ ನಾವು ಇತರ ಕೊಡಲಿಕ್ಕೆ ಹೋಗೋದಿಲ್ಲ. ನಮಗೆ ಜನರೇನು ಹೇಳ್ತಾರೆ ಅದು ನಮಗೆ ಮುಖ್ಯ. ನಮಗೆ ವಿಶ್ವಾಸ ಇದೆ, ಜನ ಕಾಂಗ್ರೆಸ್ ಪಕ್ಷದ ಪರವಾಗಿ ಮತ್ತು ನಮ್ಮ ಪರ ಒಲವು ಇವತ್ತು ತೋರಿಸ್ತಾ ಇದ್ದಾರೆ. ಅವರಿಗೆ ಅವ್ರು ನಿಂತರೆ ಒಳ್ಳೆಯದಲ್ವಾ, ನಿಲ್ಲಿ, ನಮಗೆ ಸಂತೋಷ. ನಾವು ಹೇಳಿದೇವಲ್ಲ, ನಾವು BJP, SDPI, ಜನತಾದಳಿ ಅವರೆಲ್ಲ ಗಂಟು ಮುಟ್ಟೆ ಕಟ್ಟಿ ಬದಿಗಿರುವ ಕೆಲಸವನ್ನು ನಮ್ಮ ಕ್ಷೇತ್ರದ ಕಾರ್ಯಕರ್ತ ಮತದಾರರು ಮಾತಾಡ್ತಾರೆ. ನಮಗೆ ನೋಡಿ, ಅವ್ರಿಗೆ ಲಾಭ ತೆಕ್ಕು, ನಮಗೆ ಲಾಭ ಅಗತ್ಯ ಇಲ್ಲಲ್ಲ ಇದಕ್ಕಾಗಿ. ಸೊ ನಮಗೆ ಪ್ರತಿಪಕ್ಷ ಅಂದರೆ ಪ್ರತಿಪಕ್ಷ, ಅದು ಜನತಾದಳಿರಲಿ, BJP ಇರಲಿ, SDP ಅವರಿರಲಿ, ಅವರು ಸಪ್ರೇಟಾಗಿ ನಿಂತರು, ಅವರೆಲ್ಲ ಒಗ್ಗಟ್ಟಾಗಿ ನಿಂತರು. ನಮ್ಮ ಅದರ ಬಗ್ಗೆ ನಾವು ತಲೆ ಕೆಡಿಸ್ಲಿಕ್ಕೆ ಹೋಗಲಿಲ್ಲ. ನಾವು ಈ ಕ್ಷೇತ್ರದಲ್ಲಿ ಜನತಾದಳರನ್ನು ನೋಡಿಯಾ, BJP ಅವರನ್ನು ನೋಡಿಯಾ, SDP ನೋಡಿ ನಾವು ಓಟಿಗೆ ನಿಂತದ್ದಲ್ಲ. ನಾವು ನಮ್ಮ ಪಕ್ಷದ ಕಾರ್ಯಕರ್ತರು ಮತ್ತು ಪಕ್ಷದ ಮುಖಂಡರು ಮತ್ತು ಮತದಾರರನ್ನು ನೋಡಿ ನಾವು ಓಟಿಗೆ ನಿಂತದ್ದು. ಅವರ ಮೇಲೆ ವಿಶ್ವಾಸ ನಾವು ನಿಂತಿದ್ದೇವೆ. ಸೊ ಅವರ ಬಗ್ಗೆ ನಮಗೇನು ವಿಚಾರ ಇಲ್ಲ, ಸಂತೋಷ. ಅವ್ರಿಗೆ ಲಾಭ ಆದರೆ ಆಗಲಿ, ನಾವೇನು ಮಾಡೋದು. ನಾನು ಅದೇ ನೋಡಿ, ಇದನ್ನು ನಾನು ಇಲ್ಲಂತ ಕೂಡ ಹೇಳೋದಿಲ್ಲ. ಕಾಂಗ್ರೆಸ್ ಅಂದರೆ ದೊಡ್ಡೊಂದು ಪಕ್ಷ. ಒಂದೊಂದು ಸೀಟಿಗೆ 3-4 ಜನ ಅಭ್ಯರ್ಥಿಗಳು ಇರ್ತಾರೆ. ರಿಸರ್ವೇಷನ್ನಲ್ಲಿ 50% ಮಹಿಳೆಯರಿಗೆ ಹೋಗಲೇಬೇಕು. ಸ್ವಾಭಾವಿಕ ಒತ್ತಡಗಳು ನಮಗೆ ಜಾಸ್ತಿ ಇದೆ. ಆದರೆ ನಾವೊಂದು ಟಿಕೆಟ್ ಹಂಚುವಾಗ ನಾವು ಬೇರೆ ಬೇರೆ ಒಂದು ಮೆರಿಟ್ ಮೇಲೆ ನಾವು ಇವತ್ತು ಕೊಡಬೇಕಾಗ್ತದೆ ಅದು ಸಂಬಂಧಪಟ್ಟಾಗೆ. ಸೊ ಟಿಕೆಟ್ ಕೇಳಿದವರಿಗೆ ಮತ್ತು ಅದು ಬೇಸರ ನಾನು ತಪ್ಪಂತ ನಾನು ಹೇಳೋದಿಲ್ಲ. ಅವರು ನಮ್ಮ ಕಾರ್ಯಕರ್ತರಾಗಿದ್ದಾರೆ, ಪಕ್ಷಕ್ಕೆ ದುಡಿದಿದ್ದಾರೆ, ಎಲ್ಲವಿದೆ. ಆದರೆ ಪಕ್ಷ ಒಬ್ಬರಿಗೆ ಟಿಕೆಟ್ ಕೊಟ್ಟ ನಂತರ ಬಹುಶಃ ಅದಕ್ಕೆ ಸಹಕರಿಸುವ ನಿಷ್ಠಾವಂತ ಕಾರ್ಯಕರ್ತರ ಇವತ್ತು ಒಂದು ಕರ್ತವ್ಯ ಸಂಬಂಧಪಟ್ಟಾಗೆ. ಸೊ ಅದರಲ್ಲಿ ಬಹುತೇಕ ನಮಗೆಲ್ಲ ಕಾರ್ಯಕರ್ತರು ಯಾರು ಟಿಕೆಟ್ ಸಿಕ್ಕಲಿಲ್ಲ, ಎಲ್ಲರೂ ಕೂಡ ಸಹಕರಿಸಿದ್ದಾರೆ. 1-2 ಕಡೆ ಪಾಪ ಅವರು ಬೇಸರದಿಂದ ನಿಂತಿದ್ದಾರೆ. ಮುಂದೆ ಅದು ಸರಿ ಆಗ್ತಾರೆ ಅವರು ಕೂಡ. ನೋಡಿ, ಇವತ್ತು ಹೊರಗಿನಿಂದ ಬರುವಂಥದ್ದಲ್ಲ. ನಮಗೆ ಪಕ್ಷಕ್ಕಾಗಿ ಯಾರು ಚುನಾವಣೆ, ನಮ್ಮ MLA ಚುನಾವಣೆ ಸಂದರ್ಭದಲ್ಲಿ ಪಕ್ಷಕ್ಕಾಗಿ ಯಾರು ದುಡಿದಿದ್ದಾರೆ, ಪಕ್ಷಕ್ಕೆ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದ್ದಾರೆ, ಅದು ಹಿಂದಿನ ನಗರಸಭೆ ಚುನಾವಣೆಯಲ್ಲಿ ಯಾರು ಪಕ್ಷಕ್ಕಾಗಿ ತ್ಯಾಗ ಮಾಡಿದ್ದಾರೆ, ಅವನ್ನೆಲ್ಲ ನಾವು ಪರಿಗಣಿಸಬೇಕಾಗ್ತದಲ್ಲ. ಆದರೆ ಹೊರಗಿನವರು ಅಂತ ವಿಚಾರ ಇಲ್ಲ, ಎಲ್ಲರೂ ಕೂಡ ನಮ್ಮವರೇ. ಈಗ ನಮ್ಮ ಬಂಡೆ ನಿಂತವರು ಕೂಡ ನಮ್ಮವರೇ. ಅದಕ್ಕೆ ಅಥವಾ ಇನ್ನು ನಮ್ಮ ಪ್ರತಿಪಕ್ಷ ಅವ್ರಿಗೆ ಸ್ಪರ್ಧಿಸುವವರು ಕೂಡ ನಮ್ಮವರೇ. ನಾವು ಅವ್ರನ್ನ ಸೋಲಿಸಲಿಕ್ಕೆ ನಿಲ್ಲಿಲ್ಲ, ನಾವು ಗೆಲ್ಲಬೇಕಷ್ಟೇ. ನಮಗೆ ನಮ್ಮ ವಿಚಾರ, ಅವರ ಬಗ್ಗೆ ನಾವೇನು ಮಾತಾಡಲಿಕ್ಕೆ ನಾನು ಹೋಗೋದಿಲ್ಲ. ಹಾಗೆ ನಾವು ಬಹುಶಃ ಮುಂದಿನ ದಿನ ಅವರು ಕೂಡ ಸರಿಯಾಗ್ತಾರೆ. ಕಳೆದ ಸಲ ನಮ್ಮ ವಿರುದ್ಧ ಬೇರೆ ಪಕ್ಷದಲ್ಲಿದ್ದವರು ನಗರಸಭೆ ಚುನಾವಣೆಯಲ್ಲಿ MLA ಚುನಾವಣೆಗೆ ನಮಗೆ ಬೆಂಬಲ ಕೊಟ್ಟಿದ್ದಾರೆ. ಸೊ ಈ ಸಲ ಚುನಾವಣೆಯಲ್ಲಿ ಅವರು ಕೂಡ ನೆಕ್ಸ್ಟ್ ಚುನಾವಣೆ ಆಗ ನಮಗೆ ಬೆಂಬಲ ಕೊಡ್ತಾರೆ. ಇದರಲ್ಲಿ ಈ ಚುನಾವಣೆ ಮೇಲೆ ಖಂಡಿತವಾಗಿದೆ. ಯಾಕೆ ನಾನು ಹೇಳಿದೆ ಅಲ್ಲ, ನಾವು ಪಕ್ಷದ ಬೂತ್ ಮಟ್ಟದ ಕಾರ್ಯಕರ್ತರು, ಸ್ಥಳೀಯ ಮುಖಂಡರು, ಇವರನ್ನು ನಾವು ದೃಷ್ಟಿಯಲ್ಲಿಟ್ಟುಕೊಂಡು ನಮ್ಮ ಚುನಾವಣೆ ನಡೆಸ್ತೇವೆ. ಪ್ರತಿಪಕ್ಷ ನಾವು ಅದರಲ್ಲಿ ಯಾರು ನಿಂತಿದ್ದಾರೆ, ಯಾರು ನಮಗೆ ಗೊತ್ತೇ ಇಲ್ಲ, ಅದರ ಬಗ್ಗೆ ನಾವು ಗಮನ ಕೊಡಲಿಕ್ಕೆ ಹೋಗಲಿಲ್ಲ. ಅವರಷ್ಟೇ ಚುನಾವಣೆ ಕಂಟೆಸ್ಟ್ ಮಾಡ್ತಿದ್ದಾರೆ.
ಅವ್ರ ಬಗ್ಗೆ ನಮ್ಮ ಅಪಸ್ವರ ಏನಿಲ್ಲ, ಅವರ ಕರ್ತವ್ಯ ಮಾಡ್ತಿದ್ದಾರೆ, ಆಗಲಿ. ಕಾಂಗ್ರೆಸ್ ನಾವು ಮತದಾರರ ಹತ್ರ ಮಾತ್ರ ನಮಗೆ ಓಟ್ ಹಾಕಿ ಅಂತ ಕೇಳೋದು ಅಷ್ಟೇ.